ಬಾರ್ಕೂರಿನ ಉದ್ದಾಲಗುಡ್ಡೆಯ ದೀಪಕ್ ಶೆಟ್ಟಿಯವರು ನಡೆಸಿದ ಶ್ರೀದೇವಿ ಮಹಾತ್ಮೆ ಯಕ್ಷಗಾನಕ್ಕಾಗಿ ಬಾರ್ಕೂರಿಗೆ ಪ್ರಥಮವಾಗಿ ಆಗಮಿಸಿದ ಖ್ಯಾತ ಭಾಗವತರಾದ ಪಟ್ಲ ಸತೀಶ್ ಶೆಟ್ಟಿಯವರನ್ನು ಸನ್ಮಾನಿಸಲಾಯಿತು. ಕಮಲಶಿಲೆ ದುರ್ಗಾಪರಮೇಶ್ವರಿ ದೇವಸ್ಥಾನದ ಸಚ್ಚಿದಾನಂದ ಛಾತ್ರರು ಪಟ್ಲ ಸತೀಶ್ ಶೆಟ್ಟಿಯವರನ್ನು ಬಡಗು ಮತ್ತು ತೆಂಕುತಿಟ್ಟಿನ ಯಕ್ಷಗಾನ ಕಿರೀಟವನ್ನು ಹಾಗೂ ಶಾಲು ಸ್ಮರಣಿಕೆಯನ್ನು ನೀಡಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಬಡಗುತಿಟ್ಟಿನ 100 ಯಕ್ಷಗಾನ ರಾಗಗಳ ಧ್ವನಿ ಸುರುಳಿ ಶತಸಾನು ರಾಗ ಸಿಡಿಯನ್ನು ಪಟ್ಲ ಸತೀಶ್ ಶೆಟ್ಟಿಯವರು ಬಿಡುಗಡೆ ಮಾಡಿದರು. ಬಳಿಕ ಅಶಕ್ತ ಯಕ್ಷಗಾನ ಕಲಾವಿದರ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಕೆ ಜಯಪ್ರಕಾಶ್ ಹೆಗಡೆ, ಬಾರ್ಕೂರು ಶಾಂತರಾಮ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಾತುಗಳೇ ಹೊರಡ್ತಾ ಇಲ್ಲ. ನಾನು ಗದ್ಗದಿತನಾಗಿದ್ದೇನೆ. ಹೀಗೆ ಮಾಡಿದ ಕೂಡಲೇ ಏನಾಗ್ತದೆ ಅಂತ ಹೇಳಿದ್ರೆ, ನಾನೊಂದು 2 ನಿಮಿಷ ಮಾತಾಡಲೇಬೇಕು. ನಾನು ತುಂಬಾ ಹಿಂಜರಿತೇನೆ. ಕೆಲವು ಕಡೆ ವೇದಿಕೆಯಲ್ಲಿ ಹೇಳಿದ್ದೇನೆ, ನಮ್ಮ ಕಲಾವಿದರಿಗೆ, ಯಾವ ಕಲಾವಿದರಿಗೆ ಆದ್ರೂ ಆ ಕಲಾವಿದರಿಗೆ ಸನ್ಮಾನಿಸಿ. ನಾನು ಪಾವಂಜೆ ಮೇಳದ ಆಟ ಆಡಿಸಿದ್ರೆ ನನಗೆ ಅದೇ ದೊಡ್ಡ ಗೌರವ, ಬೇರೆ ಸನ್ಮಾನ ಬೇಡ ನನಗೆ. ನಮ್ಮ ಮೇಳದ ಕಲಾವಿದರನ್ನು ಅಥವಾ ಹತ್ತಿರದ ಕಲಾವಿದರನ್ನು ಸನ್ಮಾನಿಸಿದರೆ ನಾನು ತುಂಬಾ ಸಂತೋಷ ಪಡ್ತೇನೆ ಅದಕ್ಕಿಂತ ಅಂತ. ಇಲ್ಲಿ ಈ ರೀತಿ ಸನ್ಮಾನ ಮಾಡಿದ ಕೂಡಲೇ ನಾನು ತುಂಬಾ ಅಳುಕಿ ಹೋಗ್ತೇನೆ. ಅದಕ್ಕೆ ಏನು ಶಬ್ದ ಅಂತೇಳಿ ನನಗೆ ಬರ್ತಾ ಇಲ್ಲ.